ಕೊಲಂಬಸ್ ಅಲ್ಲಿ ಕೂತಾಯ್ತು. ಈಗ ನ್ಯೂ ಜಾಯಿನ್ ಗುರುಗಳಾದ ಪದ್ಮ. Hi guys, welcome back to my YouTube channel. ನಾನೀಗ not today ನಮ್ಮದು ಜಾತ್ರೆ ಗೈಸ್. ನಾವೀಗ ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕೂತಿದ್ದೇವೆ. ನಾವು ಫ್ರೆಂಡ್ಸ್ ಒಂದು 1 2 3 4 5 6 ಜನ ಫ್ರೆಂಡ್ಸ್ ಇದ್ದಾರೆ. 6 ಜನ. ಇವತ್ತು ನಿನ್ನೆಲ್ಲ ಜಾಸ್ತಿ ಜನ ಇದ್ದರು, ಇವತ್ತು ನಾವು 6 ಜನ ಇರೋದು. ಹಾಗೆ ಜಾಲಿ ಮಾಡ್ತಿದ್ದೇವೆ. ಇನ್ನು ಒಂದು 12 ಗಂಟೆ ತನಕ ಇದ್ದೇವೆ. ಮತ್ತೆ ನೋಡಬೇಕು ಎಷ್ಟು ನನಗಿಂತ ಅಂತ. ಬನ್ನಿ ನೆಕ್ಸ್ಟ್ ಎಲ್ಲ ಶೂಟ್ ಮಾಡಿಕೊಂಡು ಅಲ್ಲಿ ನೋಡಿ ಬರುವ. ಪಟ್ಟದಲ್ಲೇ ಬಿಸಿ, ಫುಲ್ ಪಟ್ಟದಲ್ಲಿ. ಓ ಸೈಲು ನೋಡಿ, ಇವರೊಬ್ರು ಗೇಮಲ್ಲಿ ಬಿಸಿ ಇದ್ದಾರೆ. ಸಬ್ವೇ ಸಾಬ್ ಗೇಮ್ ಆಂಡ. ನಮ್ಮ ಜೊತೆ ಸೆಲ್ಫಿ ಅವರಿದ್ದಾರೆ, ಇಬ್ಬರು ಇದ್ದಾರೆ. 24 hours ಇಲ್ಲಿ ಜಾತ್ರೆ ಬಂದರೆ ಪಟ್ಟ ತೆಗೆಯೋದು. ಅದು ಅಂತ ಲೆಕ್ಕಿಲ್ಲ. ಒಂದೆರಡು ನೆಗಡಿ ಅಂತೆ ಜೋರು. ಫುಲ್ಲು ನೆಗಡಿ ಪಿಕ್ಚರ್ ಅಂತ ಹೇಳ್ಬೋದು ಇವರನ್ನು. ಹಾಗೆ ನೆಗಡದಲ್ಲಿ ಎಂತ ಅದಕ್ಕೊಂದು ಇದಾಗ್ತಿಲ್ಲ ಅಂತ ಹೇಳ್ತಾರಲ್ಲ. ಅರ್ಶಿನಿ ಕೇಕೆ ಈಗ ಕೊಲಂಬಸ್ಸಿಗೆ ಹೋಗುತ್ತಿದ್ದಾರೆ. ನಾವೀಗ ಕೊಲಂಬಸ್ಸಿಗೆ ಹೋಗ್ತಿದ್ದೇವೆ. ಕೊಲಂಬಸ್ಸಲ್ಲಿ ಕೂತಾಯ್ತು. ಈಗ ನಾವು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಫ್ರೆಂಡ್ಸ್ ಅವರು. ಗಾಯ್ಸ್ ಮಳೆ ಬರುವಾಗಿದೆ. ಹಾಗೆ ಈಗ ಹೋಗ್ತಿದ್ದೇವೆ. ನ್ಯೂ ಜಾಯಿನ್ ಎಂತ ಆತಜಿ ಬರೋದುಂಡು ಆತಿ ಬ್ಲಾಗ್ ಇರೋದು. వీరిని ఎదురుపడుగా అచ్చల తూవి లాగా ఉంది. సరే ఎంత కుర్చీ మేగా ಪುಂಡಿ ಬಾಬಾ. ಗಾಯ್ಸ್ ಇಲ್ಲಿ ಮಕ್ಕಳು ಒಬ್ಬರಿಗೊಬ್ಬರು ನೋಡಿ, ಮಕ್ಕಳು ಬಾಲೆ ಸವಿ ಆಗಿದೆ. ಗುಜ್ಜೆ ಕಬಾಬ್ ಚಟಪಟ ಒನ್ ಮೋರ್ ಅಂತ ಮಸಾಲೆ ಪುರಿನ ಹೇಳ್ಬೇಕು. ಪುಗ್ಗೆ ಹೋಗ್ತಿದೆ. ಜಾತ್ರೆ ಕಂಡದ್ದು ಗುಜ್ಜೆ ಕಬಾಬ್ ಸ್ಪೆಷಲ್. ಪ್ರಭು ಚರ್ಮುರಿ ಹಬ್ಬದ ಖ್ಯಾತಿಯ ರಾಜೇಶ್ ಪ್ರಭು ಅವರ ಪ್ರಭು ಚರ್ಮುರಿ ಈಗಾಗಲೇ ಗುಜ್ಜೆ ಕಬಾಬಲ್ಲಿ ಚಟಪಟ ಪುಗ್ಗೆ ಆಗ್ತಿದೆ. ಆಗಿರ್ಬೇಕು. ಈಗ ಶೈಲನ್ನು ಬೀಳ್ಕೊಡುವ ಸಮಯ. ಅವ್ರ ಮನೆಗೆ ಹೋಗ್ತಾರಂತೆ.
ಮನೆಯಿಂದ ಅಮ್ಮಂದು ಕಾಲ್ ಬಂತಕ್ಕೆ ಅವ್ರದ್ದು, ಹಾಗೆ ಹೊರಡ್ತಿದ್ದಾರೆ. ಶೈಲು ಒಂಜಿ ರೆಡ್ ಬಾತಿರಲಿ. ಬಾಯ್ ಗಾಯ್ಸ್, ಪುತ್ತೂರು ಜಾತ್ರೆ ಮಸ್ತ್ ಜಾಲಿ ಅಂಡ್ ಮಸ್ತ್ ಫೈನಲಿ ಎಂಡ್ ಇನಿ ಲಾಸ್ಟ್ ಜಾತ್ರೆ ಲಾಸ್ಟ್ ಜಾತ್ರೆ. ಓಕೆ ಗಾಯ್ಸ್, ಇತ್ತೆ ಸೈಡ್ ಮುಳ್ಪಡ್ದಿತ್ತೆ ಬಿದಾಡು ಬೇರೆ ಚೂರು ಎದುರು ಗಾಡಿ ದಾಟ್ರೆ ಬಾರಂಡು ಮುಳ್ಪಡ್ದು ಫೈನಲ್ ಲಾಗ್ ಏನು ಮಂತದ ಒಂದು ಓಕೆನೆ ಲಾಗ್ ಏನು ಮಂತದೆ ಚೂರು ಲಾಗ್ ಮಂತದೆ ಟೆಂಪಲಿಗೆ ಶುರುವಾಗಲಿಕ್ಕೆ ದಿವಸ ಒಂದು ಉದಾಸೀನ. ಹಾಗೆ ಈಗ ಸಹಕಾರಕ್ಕೆ ಇವರು ಮತ್ತವರ ಇವರು ಅರ್ಶಿನಿ ಕೇಕೆ, ನೀವು ಧನುಷ್. ಫ್ರೆಂಡ್ಸ್, ಈಗ ಇಲ್ಲಿ ನೇಮ್ ಆಗ್ತುಂಟು, ಹಾಗೆ ಹೋಗಿ ಬಂದದ್ದು. ನಮ್ಮ ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಇಬ್ಬರು 3 ಜನ ಇದ್ದಾರೆ. ಅಲ್ಲಿ ಸ್ವಲ್ಪ ನೇಮ ನೋಡಿ ನಾವು ಹೊರಟದ್ದು. ಈಗ ಆಚೆ ಹೋಗಿ ಸ್ವಲ್ಪ ಸುತ್ತದ್ದು, ಮತ್ತೆ ಮನೆಗೆ ಹೊರಡಬೇಕು. ನಾಳೆಂದು ಟೆಂಪಲ್ಗೆ ಹೋಗುಂಟು ಸುಬ್ರಹ್ಮಣ್ಯ. ಹಾಗೆ ಅಲ್ಲಿ ಮನೋಜ್ ಕುಮಾರ್ ಇವರು ಮತ್ತೊಮ್ಮೆ ಕೊಲಂಬಸ್ ಅಲ್ಲಿ ನಾವು ಗುರುಗಳಾದ ಪದ್ಮನಾಭ ಗುರುಗಳ ಸಂಸ್ಥಾನದ ಇಲ್ಲಿದ್ದಾರೆ. ಅದರ ಜೊತೆ ಇವರು ನಿನ್ನ ಮಾತ್ರ ಮಾರ್ರೆ ಚರಣಬಾಯಿ ಬೀಳ್ಕೊಡುವ ಸಂಭ್ರಮ. ಬಾಯ್ 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 ಗಾಯ್ಸ್. ನನಗೀಗ ಬೀಳ್ಕೊಟ್ಟಾಯಿತು. ಈಗ ನಾನು ಹೊರಟಿದ್ದೇನೆ ಮನೆಗೆ. ಗಾಯ್ಸ್, ನಾನು ಈ ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.